ಸ್ಟ್ರೀಟ್ ನಲ್ಲೆಲ್ಲ ಪ್ರಿನ್ಸ್ ಚಿತ್ರದ ಪೋಸ್ಟರ್ ಹಾಕಲಾಗಿತ್ತು. ಅರೆ ಯಾವುದು ಸಿನಿಮಾ ಡಿ ಬಾಸ್ ನ ಪ್ರಿನ್ಸ್? ಈ ಸೋಷಿಯಲ್ ಮೀಡಿಯಾ ಯುಗ, ಅದರ ಜೊತೆಗೆ ಅಗಾಧವಾಗಿ ಡಿ ಬಾಸ್ ಬೆಳೆದಿದ್ದಾರೆ. ಸರಸ್ವತಿಯ ಸಿನಿಮಾ, ಹೀಗಾಗಿ ದೇವರ ಆಶೀರ್ವಾದ ಕೂಡ ಈ ಚಿತ್ರಕ್ಕಿದೆ. ಎಲ್ಲದಕ್ಕೂ ನಾವು ಸೈ ಅಂತ ಡಿ ಬಾಸ್ ಅಭಿಮಾನಿಗಳು ತೋರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡಿ ಬಾಸ್ ಅಭಿನಯದ ಕ್ರಾಂತಿ ಈ ಚಿತ್ರಕ್ಕೆ ಅಭಿಮಾನಿಗಳು ಬೆಂಬಲವಾಗಿ ನಿಂತಿದ್ದು ಹೇಗೆ, ಹೀಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ನಾವು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದೀಗ ಬಣ್ಣದ ಲೋಕದಲ್ಲಿ ಸಕ್ಕ ಸದ್ದು ಮಾಡ್ತಾ ಇರುವಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ಕ್ರಾಂತಿ. ಡಿ ಬಾಸ್ ಅಭಿನಯದ ಕ್ರಾಂತಿ ಯಾವುದೇ ಮಾಧ್ಯಮಗಳ ಬೆಂಬಲವಿಲ್ಲದೆ, ಯಾವುದೇ ಮಾಧ್ಯಮಗಳ ಪ್ರಚಾರವಿಲ್ಲದೆ ತೆರೆಗೆ ಅಪ್ಪಳಿಸಲು ಸಜ್ಜಾಗ್ತಾ ಇರುವ ಸಿನಿಮಾ ಅಂತ ಹೇಳಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಕ್ರಾಂತಿ. ಈ ಚಿತ್ರಕ್ಕೆ ಶಕ್ತಿಯೇ ಡಿ ಬಾಸ್ ಅವರ ಅಭಿಮಾನಿಗಳು. ಈ ಹಿಂದೆ ಯಾವ ಚಿತ್ರಗಳಿಗೂ ಮಾಡದಂತಹ ಪ್ರಮೋಷನ್ ಅನ್ನ ದರ್ಶನ್ ಅವರ ಅಭಿಮಾನಿಗಳು ಮಾಡೋದಕ್ಕೆ ಇದೀಗ ತಯಾರಾಗಿ ನಿಂತಿದ್ದಾರೆ. ಅದೀಗ ಅದು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಪಬ್ಲಿಕ್ನಲ್ಲಾಗಿರ್ಬೋದು, ಎಲ್ಲದಕ್ಕೂ ನಾವು ಸೈ ಅಂತ ಡಿ ಬಾಸ್ ಅಭಿಮಾನಿಗಳು ತೋರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ದಿನವೊಂದಕ್ಕೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳು ಬರ್ತಾನೆ ಇದೆ. ಈ ಪೈಕಿ ಒಂದು ವಿಡಿಯೋವನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಅದಾದ್ಮೇಲೆ ನಾವು ಮಾತನಾಡೋಣ. ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ದರ್ಶನ್ ಮಾತಾಡ್ತಾರೆ ಶಿವಮೊಗ್ಗದಿಂದ. ನಿಮಗೆಲ್ಲರಿಗೂ ಗೊತ್ತು, ಕ್ರಾಂತಿ ಫಿಲ್ಮ್ ಪ್ರಮೋಷನ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಏನಿಗೂ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇವ್ರೆ. ಯಾಕೆಂದ್ರೆ ನಮ್ಮ ಬಾಸ್ ಅಂದ್ರೆ ಅದೊಂದು ಹೆಸರಲ್ಲೇ ಬ್ರ್ಯಾಂಡ್ ಇದೆ. ಡಿ ಬಾಸ್ ಅಂದ್ರೇನೆ ಒಂದು ಬ್ರ್ಯಾಂಡು. ಆ ಬ್ರ್ಯಾಂಡಿಗೆ ಬೆಲೆ ಕಟ್ಟೋನು ಈ ಭೂಮಿ ಮೇಲೆ ಇನ್ನೊಬ್ಬ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಆಯ್ತಾ? ಅವರಿಗಿರೋ ಫ್ಯಾನ್ ಫಾಲೋಯಿಂಗ್ ಏನ್ರಿ, ಕೋಟಿ ಗಟ್ಲೆ ಇದೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ. ಯಾವನ 4 ಜನ ನ್ಯೂಸ್ ಚಾನಲ್ ಅವರು ನಾನೇ ನಂದೇ ಅಂತ ಹೊಡ್ಕೊಂಡ್ಬಿಟ್ರೆ ಯಾವ ನನ್ನ ಮಗ ಕೇಳ್ತಾನಿಲ್ಲಿ, ಲೇ ನೀವುಗಳಿದ್ರೆ ಏನು ಸತ್ರೆ ಏನು. ಈ ಸಲ ನಾವು ಕ್ರಾಂತಿ ಪ್ರಮೋಷನ್ ಫ್ಯಾನ್ಸ್ ಮಾಡ್ತಾ ಇರೋದು ನ್ಯೂಸ್ ಚಾನಲ್ ಅವರಲ್ಲ, ಫ್ಯಾನ್ಸ್, ಡಿ ಬಾಸ್ ಫ್ಯಾನ್ಸ್. ಡಿ ಬಾಸ್ ಫ್ಯಾನ್ಸ್ ಅಂದ್ರೆ ಗೊತ್ತಿರಬೇಕು, ಅದು ಎಲ್ಲ ನ್ಯೂಸ್ ಚಾನಲ್ ಅವರಿಗೂ ಗೊತ್ತಿರಬೇಕು. ಈ ಸಲ ನಾವು ಕೊಡೋ ಪ್ರಮೋಷನ್ ಐತಲ್ಲ, ನನ್ನ ಮಕ್ಕಳ ದಂಗ ಹೊಡೆದೋಗ್ಬೇಕು ನಿಮ್ದೆಲ್ಲ. ಏನ್ ಅನ್ಕೊಂಡಿದ್ರ ಡಿ ಬಾಸ್ ಅಭಿಮಾನಿಗಳಿಗೂ ಅಂದ್ರೆ ಕ್ಲಾಸು ಮಾಸು ಎರಡಕ್ಕೂ ಬಾಸು, ನಮ್ ಬಾಸು ಡಿ ಬಾಸು, ಗೊತ್ತಾಯ್ತಲ್ಲ? ಎಸ್, ಕೇಳಿದ್ರಲ್ಲ, ಡಿ ಬಾಸ್ ಅಭಿಮಾನಿಯೊಬ್ಬರು ಮಾಧ್ಯಮಗಳ ಬಗ್ಗೆ ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತ. ನಮಗೆ ಡಿ ಬಾಸ್ ಅವರ ಸಿನಿಮಾಗೆ ಮಾಧ್ಯಮಗಳ ಪ್ರಚಾರ ಬೇಡವೇ ಬೇಡ, ನಾವೇ ಖುದ್ದಾಗಿ ಅಭಿಮಾನಿಗಳೇ ಡಿ ಬಾಸ್ನ ಕ್ರಾಂತಿ ಸಿನಿಮಾವನ್ನ ಪ್ರಚಾರ ಮಾಡ್ತೇವೆ, ಆ ಸಿನಿಮಾವನ್ನ ನಾವು ಗೆಲ್ಲಿಸ್ತೇವೆ ಅಂತ. ನಿಮ್ಮೊಂದು ಉದಾಹರಣೆ ಕೊಡ್ತೀವಿ. ಡಿ ಬಾಸ್ ಅಭಿನಯದ ಪ್ರಿನ್ಸ್ ಅಂತ ಒಂದು ಸಿನಿಮಾ ತೆರೆ ಕಂಡಿತ್ತು. ಈ ಸಿನಿಮಾ ತೆರೆ ಕಂಡಾಗ ಯಾವುದೇ ರೀತಿಯಾದಂಥ ಪ್ರಚಾರ ಆಗೇ ಇಲ್ಲ. ಏಕಾಏಕಿ ಮಂಗಳೂರಿನ ಸ್ಟ್ರೀಟ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ಟ್ರೀಟ್ನಲ್ಲೆಲ್ಲ ಪ್ರಿನ್ಸ್ ಚಿತ್ರದ ಪೋಸ್ಟರ್ ಹಾಕಲಾಗಿತ್ತು. ಅರೆ ಇದು ಯಾವುದು ಸಿನಿಮಾ ಡಿ ಬಾಸ್ನ ಪ್ರಿನ್ಸ್ ಅಂತ ನೋಡಿ ಚಿತ್ರಮಂದಿರ ಹತ್ತ ಹೋದರೆ ಅದಾಗಲೇ ಅಲ್ಲಿ ಜನ ಸೇರಿದ್ರು. ಯಾವುದೇ ಪ್ರಚಾರ ಇಲ್ಲ, ಪ್ರಿನ್ಸ್ ಅನ್ನೊಂದು ಸಿನಿಮಾ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ಅದೆಷ್ಟೋ ಮಂದಿಗೆ. ಈ ಪೈಕಿ ಅದೆಷ್ಟೋ ಅಭಿಮಾನಿಗಳು ಕೂಡ ಇದ್ದಾರೆ. ಅಂತಹ ಕಾಲಘಟ್ಟದಲ್ಲೇ ಆ ಸಿನಿಮಾ ತಕ್ಕ ಮಟ್ಟಿಗೆ ಗೆಲುವನ್ನು ಸಾಧಿಸಿದ್ರೆ ಇದೀಗ ಈ ಸೋಷಿಯಲ್ ಮೀಡಿಯಾ ಯುಗ, ಅದರ ಜೊತೆಗೆ ಅಗಾಧವಾಗಿ ಡಿ ಬಾಸ್ ಬೆಳೆದಿದ್ದಾರೆ. ಈ ಸಂದರ್ಭದಲ್ಲಿ ಕ್ರಾಂತಿ ಸಿನಿಮಾವನ್ನು ಸೋಲಿಸಲಾಗುತ್ತೆ ಅಂತ ಹೇಳಿದ್ರೆ ಅದು ಮೂರ್ಖತನ. ಈಗಾಗಲೇ ಡಿ ಬಾಸ್ನ 2 ಸಿನಿಮಾಗಳು 100 ಕೋಟಿ ಕ್ಲಬ್ ಸೇರಿದೆ. ಒಂದು ಕುರುಕ್ಷೇತ್ರ, ಮತ್ತೊಂದು ರಾಬರ್ಟ್. ಇದೀಗ ಕ್ರಾಂತಿ ಸಿನಿಮಾ ಇದೇ ಸಾಲಿಗೆ ಸೇರಿಕೊಳ್ಳುತ್ತೆ. ಮತ್ತೊಂದು 200 ಕೋಟಿ ಸಿನಿಮಾ ಆಗುತ್ತೆ. 100 ಅಲ್ಲ, 200 ಕೋಟಿ ಸಿನಿಮಾ ಆಗುತ್ತೆ. ಈ ಸಿನಿಮಾ ಕೇವಲ ಒಂದು ಭಾಷೆಯಲ್ಲ, 5 ಭಾಷೆಯಲ್ಲಿ ನಿರ್ಮಾಣವಾಗುವಂಥ ಸಿನಿಮಾ, 5 ಭಾಷೆಯಲ್ಲಿ ಏಕಕಾಲಕ್ಕೆ ತೆರೆ ಕಾಣುವಂಥ ಸಿನಿಮಾ. ಬರೆದಿಟ್ಟುಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಸಿನಿಮಾ ಅಕ್ಷರ ಕ್ರಾಂತಿಯನ್ನು ಸಾರುವಂಥ ಸಿನಿಮಾ, ಸರಸ್ವತಿಯ ಸಿನಿಮಾ. ಹೀಗಾಗಿ ದೇವರ ಆಶೀರ್ವಾದ ಕೂಡ ಈ ಚಿತ್ರಕ್ಕಿದೆ. ಅದು ಯಾರೇ ಬರಲಿ, ಅದು ಯಾರೇ ಪ್ರಚಾರ ಮಾಡಲಿ, ಅದು ಏನೇ ಬೇಕಾದ್ರೆ ಮಾಡಿಕೊಳ್ಳಿ, ಆದರೆ ಈ ಸಿನಿಮಾದ ಗೆಲುವನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ಕೋತ್ ಮುಖದವನಾಗಲಿ, ಅದು ನಾಯಿ ಮುಖದವನಾಗಲಿ, ಅದು ಎಂಥವನೇ ಆಗಲಿ, ಈ ಚಿತ್ರವನ್ನು ಸೋಲಿಸ್ತೀನಿ ಅಂತೇಳಿ ಏನೋ ಒಂದು ಭ್ರಮೆಯಲ್ಲಿದ್ದರೆ ಅದು ಆತನ ಮೂರ್ಖತನ, ಅದು ಆತನ ಪಟಿಂಗತನ. ಅದೇನೇ ಇರಲಿ, ಕ್ರಾಂತಿ ಸಿನಿಮಾ ಇಂಡಸ್ಟ್ರಿಯಲ್ ಹಿಟ್ ಆಗೋದಂತೂ ಅಪ್ಪಟ ಸತ್ಯ.
ನಮಸ್ಕಾರ. ಸ್ಟ್ರೀಟ್ ನಲ್ಲೆಲ್ಲ ಪ್ರಿನ್ಸ್ ಚಿತ್ರದ ಪೋಸ್ಟರ್ ಹಾಕಲಾಗಿತ್ತು. ಅರೆ ಯಾವುದು ಸಿನಿಮಾ ಡಿ ಬಾಸ್ ನ ಪ್ರಿನ್ಸ್? ಈ ಸೋಷಿಯಲ್ ಮೀಡಿಯಾ ಯುಗ, ಅದರ ಜೊತೆಗೆ ಅಗಾಧವಾಗಿ ಡಿ ಬಾಸ್ ಬೆಳೆದಿದ್ದಾರೆ. ಸರಸ್ವತಿಯ ಸಿನಿಮಾ, ಹೀಗಾಗಿ ದೇವರ ಆಶೀರ್ವಾದ ಕೂಡ ಈ ಚಿತ್ರಕ್ಕಿದೆ. ಎಲ್ಲದಕ್ಕೂ ನಾವು ಸೈ ಅಂತ ಡಿ ಬಾಸ್ ಅಭಿಮಾನಿಗಳು ತೋರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.